ಜನಪ್ರತಿನಿಧಿ ಸಭೆಗಳಲ್ಲೂ ನಿಯಮ ಪಾಲಿಸಿದವರು ಇವರು. ಈಗ ಕೆಲವು ಬಿಜೆಪಿಗರು ಕರ್ನಾಟಕ ವಿಧಾನಸಭೆಯಿಂದ 6 ತಿಂಗಳು ಅಮಾನತುವಾಗಿದ್ದಾರೆ. ಇಂದು ಹಿಂದೂ ಒಂದು ಎನ್ನುತ್ತಿದ್ದಾರೆಯೇ ಹೊರತು ಭಾರತೀಯ ಒಂದು ಎಂದಲ್ಲ. ಭಾರತದ ಏಕತೆ ಎಂಬುದು ವಿವಿಧತೆಯಿಂದ ಬಂದದ್ದು. ಮೂಢನಂಬಿಕೆಗಳನ್ನ ಭಾರತೀಯ ಮೌಲ್ಯ ಎಂಬ ಮೂರ್ಖತನ ತೀವ್ರವಾಗಿದೆ. 1975ರ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ತೀವ್ರವಾಗಿತ್ತು. ಆದರೆ ಯಾರನ್ನ ಸರ್ಕಾರ ಆಗ ದೇಶದ್ರೋಹಿ ಎಂದು ಕರೆದಿರಲಿಲ್ಲ. ಈಗ ದೇಶದ್ರೋಹಿ ಯಾರೂ ಆಗಬಹುದು. ಹಿಂಸೆಯನ್ನ ಹೆಮ್ಮೆ ಎಂದು ಹೇಳಿಕೊಳ್ಳುವವರು ಜನರ ನೆಮ್ಮದಿ ಬಯಸುವುದು ಕನಸು. ಅದು ಸಮಾಜದಲ್ಲಾದರೂ ಸರಿ, ವಿಧಾನಾಂಗದಲ್ಲಾದರೂ ಸರಿ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.